ಬೆಳ್ತಂಗಡಿ ನಗರ ಪ್ರದೇಶದ ಒಂದು ಮೋರಿ ಹತ್ರ ನಾವಿದ್ದೇವೆ. ಇದು ಇರುವಂಥದ್ದು ಕೃಷಿ ಇಲಾಖೆಯ ಮುಂಭಾಗದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಎದುರುಗಡೆ ಇರುವಂತಹ ಮೋರಿ. ಇದು ನೋಡಿ ಯಾವ ರೀತಿಯಾಗಿ ಮೋರಿ ಓಪನ್ ಆಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಮೋರಿ ಓಪನ್ ಇರುವಂತಹದ್ದು. ಇದರ ನಿರ್ವಹಣೆ ಮಾಡದೆ ಎಷ್ಟೋ ವರ್ಷಗಳಾಯಿತು ಅನ್ನುವಂತಹ ಸ್ಥಿತಿಯಲ್ಲಿ ಈ ಮೋರಿ ಇದೆ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಿರ್ವಹಣೆ ಇಲ್ಲದೆ ಇರುವಂತಹ ಮೋರಿಯ ಸ್ಥಿತಿ ಹೇಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿ ಎಲ್ಲಿ ಕಾಲಿಟ್ಟರೂ ಕೂಡ ನೀವು ಒಳಗೆ ಬೀಳುವಂತಹ ಸಾಧ್ಯತೆ ಇದೆ. ಅದರಿಂದ ಮೋರಿಯ ಸಿಚುವೇಶನ್ ಹೀಗಿದೆ. ಈ ನೀರು ಅಂದರೆ ಕೊಳಚೆ ನೀರೆಲ್ಲ ಎಲ್ಲಿ ಹೋಗುತ್ತೆ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಅದನ್ನು ಕೂಡ ಹುಡುಕುವಂಥ ಪ್ರಯತ್ನವನ್ನು ಸುದ್ದಿ ಮಾಡುತ್ತೆ. ಆದರೆ ಈ ಒಂದು ಮೋರಿಯಲ್ಲಿ ಮೊನ್ನೆ ದನ ಒಂದು ಬಿದ್ದಿತ್ತು. ದನ ಬಿದ್ದಂತಹ ಸಂದರ್ಭದಲ್ಲಿ ಅದನ್ನು ಎತ್ತೋದಕ್ಕೆ ಬಹಳ ಕಷ್ಟಪಡಬೇಕಾಯಿತು. ಬಹಳಷ್ಟು ದೊಡ್ಡ ಒಂದು ಪ್ರಯತ್ನ ಮಾಡಬೇಕಾಯಿತು. ಆ ಪ್ರಯತ್ನ ನಂತರ ದನವನ್ನು ಮೇಲೆ ತಲಾಯಿತು. ಆದರೆ ಈ ಮೋರಿಯ ಒಂದು ಭಾಗವನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಈ ಭಾಗಗಳೆಲ್ಲವೂ ಕೂಡ ಈ ಸಾಧಾರಣ ಬ್ರಿಟಿಷರ ಕಾಲ ಆಯಿತು ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಆದರೆ ಇದರ ನಿರ್ವಹಣೆ ಹೀಗಾದರೆ ಹೇಗೆ ಅಂತ, ಯಾಕಂತಂದರೆ ಇಲ್ಲಿ ಬೇರೆ ಬೇರೆ ಆಫೀಸ್ಗಳಿದ್ದಾವೆ. ಅಲ್ಲಿಗೆ ಬರೋರು ಇರ್ಬೋದು, ಸಾರ್ವಜನಿಕರಿರ್ಬೋದು, ಜಾನುವಾರುಗಳಿರ್ಬೋದು. ಎಲ್ಲಾದರೂ ಇಲ್ಲಿಗೆ ಬಂದರೆ ಬಿದ್ದರೆ ಯಾರಾದರೂ ನೋಡೋದಿದ್ದರೆ ಹೌದು ಸಾವು ಗ್ಯಾರಂಟಿ. ಮಳೆಗಾಲದಲ್ಲಂತೂ ಇಲ್ಲಿ ತುಂಬಿ ಹರಿತಾ ಇರ್ತದೆ ನೀರು. ಅದರಿಂದ ಇದು ಬಹಳ ರಿಸ್ಕ್ ಇರುವಂತಹ ಒಂದು ಮೋರಿ. ಇದರ ನಿರ್ವಹಣೆ ಯಾಕೆ ಇನ್ನೂ ಕೂಡ ಮಾಡಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೋಸ್ಕರವಾಗಿ ಈ ಒಂದು ವರದಿಯನ್ನು ಸುದ್ದಿ ಮಾಡ್ತಾ ಇದೆ. ಅದರ ಜೊತೆಗೆ ಮೊನ್ನೆ ಒಂದು ದನ ಬಿದ್ದಿತ್ತು. ಆ ಒಂದು ಮೋರಿಯ ನಿರ್ವಹಣೆ ಮಾಡದೆ ಅಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಆಗಿದೆ. ಅದು ಯಾರೂ ಕೂಡ ಪ್ರಶ್ನೆಯನ್ನು ಮಾಡಲಿಲ್ಲ. ಅದು ಬದಲಾಗಿ ಆ ದನವನ್ನು ಎತ್ತಿ ರಕ್ಷಣೆ ಮಾಡಿದ್ದೇವೆ ಅನ್ನುವಂತಹದ್ದು ಮಾತ್ರ ಆಗಿದೆ ಹೊರತು. ಅವತ್ತು ನಮ್ಮ ಜೊತೆಗೆ ಇಬ್ಬರು ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ಅಂತ ನೋಡುವ. ಜೊತೆಗೆ ಆ ದನ ಎತ್ತಿದಂತಹ ಸಂಪೂರ್ಣ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಅಣ್ಣ ನೀವು ನಿತ್ತ ಇದು ಸ್ಲ್ಯಾಬ್ ಗಟ್ಟಿಲ್ಲ ಈಚೆ ನಿಲ್ಲಿ ಅಣ್ಣ. ಅದು ಗಟ್ಟಿಲ್ಲ. ಅದೆಲ್ಲ ಅದರ ಒಂದು ನಿಕ್ಕಲೇ ಪ್ಯಾಚ್ ಮಾಡ್ಬೋದು. ನನ್ನ ಹೆಸರು ಗುಲಾಬಿ ಅಂತೇಳಿ, ಜಲನಯನ ಸಹಾಯಕಿ ಅಂತ. ನಾನಿಲ್ಲೇ ಕೃಷಿ ಇಲಾಖೆಯಲ್ಲೇ ವರ್ಕ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಹೊರಗಡೆ ಬಂದು ನೋಡುವಾಗ ದನ ಚರಂಡಿ ಒಳಗಡೆ ಅದರ ಮುಖ ಕಾಣಿಸ್ತಾ ಇತ್ತು, ಕಾಲು ಹೊರಗಡೆ ಇತ್ತು. ಅದಂದ್ರೆ ಬಂದು ಇಲ್ಲಿ ಹತ್ರ ನೋಡುವಾಗ ಅದು ಕೆಳಗೆ ಇಳಿದು ಅದು ಒಳಗಡೆ ಹೋಯ್ತು ದನ. ಮತ್ತೆ ಏನಂದ್ರೆ ಅದು ಅದರದ್ದು ಸಿಮೆಂಟ್ ಇದು ಕಲ್ಲು ಪುಡಿಯಾಗಿ ಒಳಗೆ ಹೋಗಿದ್ದು. ದನ ಅದರದ ವೆಯ್ಟ್ ತಾಳಲಾರದೆ ಒಳಗೆ ಹೋಗಿದ್ದು. ಅದೆಲ್ಲ ಹೋಗಿದೆ. ಅದನ್ನೊಂದು ಸರಿ ಮಾಡಿಸಿದ್ರೆ ಈ ತರ ಎಲ್ಲ ಆಗುದಿಲ್ಲ. ಅಥವಾ ದನ ಬಿಡುವವರು ಸಹ ಈ ತರ ಸುತ್ತಮುತ್ತ ದನವನ್ನು ಜಾಗೃತವಾಗಿ ನೋಡ್ಕೋಬೇಕು. ಈ ತರ ಎಲ್ಲ ಬಿಟ್ಟು ಎಲ್ಲೆಲ್ಲಿ ಮೇಯ್ಲಿಕ್ಕೆ ಬಿಟ್ಟು ಅದನ್ನು ಈ ತರ ಸಮಸ್ಯೆಗೆ ಸಿಕ್ಕಾಕಿಸ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಅವರೇ ಜಾಗ್ರತೆ ಮಾಡ್ಕೋಬೇಕಿದೆ.
ನಮಸ್ತೆ, ನನ್ನ ಹೆಸರು ಚಿದಾನಂದ ಹೂಗಾರ್ ಅಂತೇಳಿ. ನಾನು ಕೃಷಿ ಅಧಿಕಾರಿಯಾಗಿ ಈಗ ಕಳೆದ ಒಂದು 3 ತಿಂಗಳಿಂದ ಇಲ್ಲಿಯ ಪ್ರಭಾರವನ್ನು ವಹಿಸಿಕೊಂಡಿದ್ದೀನಿ. ಈಗಾಗಲೇ ನಾವು ಏನಿದೆ ಇಲ್ಲಿ ಕೃಷಿ ಇಲಾಖೆಯ ಒಂದು ಕಚೇರಿಯಿಂದ ನಗರ ಪಂಚಾಯತಿಗೆ ಏನಿದೆ ಹಲವಾರು ಬಾರಿ ನಾವು ರೈಟಿಂಗಲ್ಲಿ ಕೊಟ್ಟಿದ್ದೇವೆ ಮತ್ತು ಅವರಿಗೆ ಏನಿದೆ ಮುಖತ್ತವಾಗಿ ಕರೆದು ಇಲ್ಲಿ ತಂದು ತೋರಿಸಿ ಏನಿದೆ ಇಲ್ಲಿ ಹಲವಾರು ಸಾರ್ವಜನಿಕ ರೈತಾಪಿ ಬಂಧುಗಳು ದಿನನಿತ್ಯ ಬಂದು ಹೋಗ್ತಾ ಇರ್ತಾರೆ. ಈ ಸ್ಲ್ಯಾಬ್ಗಳು ಹಾಕಿದ್ದು ಎಲ್ಲವೂ ಕೂಡ ನಾದುರಸ್ತಿ ಇದೆ. ಎಲ್ಲಿಯಾದರೂ ಅಕಸ್ಮಾತ್ ಪ್ರಾಯದವರು ಯಾರಾದರೂ ಏನಿದೆ ಈಗ ಮನುಷ್ಯರು ಏನಿದೆ ಬಿದ್ದರೆ ಅಂತೂ
ಅವ್ರ ಜೀವಕ್ಕೆ ತುಂಬ ಅಪಾಯ ಇದೆ ಅಂಥೇಳಿ ಅವರಿಗೆ ತೋರಿಸಿ ಕೂಡ ಕೊಟ್ಟಿದ್ದೀವಿ ನಾವು. ಆದರೂ ಕೂಡ ಈವರೆಗೆ ಅವರು ಮಾಡಿದ್ದು ತೇಪೆ ಹಚ್ಚು ಕೆಲಸ ಮಾಡಿದ್ದಾರೆ. ಈವರೆಗೆ ಏನಾದರೆ ಶಾಶ್ವತ ಪರಿಹಾರ ಇದಕ್ಕೆ ಕೊಡಲಿಲ್ಲ. ನಾವು ಅವ್ರಿಗೆ ಏನಾದರೆ ಈಗಾಗಲೇ ಹೇಳಿದೆವು, ಒಂದು ಈ CC ಪೈಪ್ಗಳು, ಕಾಂಕ್ರೀಟ್ ಪೈಪ್ಗಳು ಏನಿದೆ ದೊಡ್ಡ ಸೈಜಿದ್ದು ಈ ಬ್ರಿಡ್ಜ್ಗಳಿಗೆ ಹಾಕುವಂಥದ್ದು, ಅಂಥ ಪೈಪು ಅಂಡರ್ಗ್ರೌಂಡ್ ಹಾಕಿ ಅದನ್ನು ಮೇಲೆ ಮುಚ್ಚಿ ಏನಾದರೆ ನಮಗೆ ಒಂದು ಶಾಶ್ವತ ಪರಿಹಾರ ಮಾಡಿಕೊಡಿ ಅಂತೇಳಿ ಕೇಳಿಕೊಂಡ್ರೂ ಕೂಡ ಈ ಒಂದು ವ್ಯವಸ್ಥೆ ಮಾಡಲಿಲ್ಲ. ಹೀಗಾಗಿ ಇವತ್ತು ಆಕಸ್ಮಿಕವಾಗಿ ದನಗಳು ಏನು ಸಾರ್ವಜನಿಕರು ಬಿಟ್ಟಂಥ ದನಗಳು ಇಲ್ಲಿ ಬಂದು ಅವು ಈ ಹುಲ್ಲನ್ನು ಮೇಯುವಾಗ ಸ್ಲ್ಯಾಬ್ ಮೇಲೆ ಕಾಲಿಟ್ಟು ಹೋಗುವಾಗ ಆ ಸ್ಲ್ಯಾಬ್ಗಳಲ್ಲಿ ಯಾವುದೇ ರೀತಿಯ ಒಂದು ಸಾಮರ್ಥ್ಯ ಇಲ್ಲ. ಈಗ ಅಂಥ ಒಂದು ಸ್ಲ್ಯಾಬ್ಗಳಿದ್ದರಿಂದ ಅದು ಒಳಗೆ ದನ ಬಿದ್ದು ಈ ರೀತಿಯ ಒಂದು ಅವಘಡ ಈಗ ಸಂಭವಿಸಿದೆ. ಇನ್ನು ಮುಂದಾದರೂ ಏನಾದರೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಈ ಒಂದು ಘಟನೆಯಿಂದ ಆದರೂ ಅವರು ಏನಾದರೆ ತಿಳ್ಕೊಳ್ಬೇಕು. ನಗರ ಪಂಚಾಯತಿಯಿಂದ ಇದಕ್ಕೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕಂತೇಳಿ ನಾವು ಇಲಾಖೆ ವತಿಯಿಂದ ತಮ್ಮಲ್ಲಿ ಮಾಧ್ಯಮ ಮೂಲಕ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ನಮಗೆ ದಿನನಿತ್ಯ ಬೇಸಿಗೆ ಸಮಯದಲ್ಲಿ ಇದು ಒಂಥರ ಓಪನ್ ಆಗಿ ಏನಾದರೆ ಈ ಡ್ರೈನೇಜ್ ಹೋಗೋದ್ರಿಂದ ಈ ಸ್ಮೆಲ್ನಲ್ಲಿ, ಯಾಕೆಂದರೆ ವಾತಾವರಣ ಕೂಡ ಭಾಳ ಕಲುಷಿತವಾಗಿ ಇಲ್ಲಿ ಕಚೇರಿಯಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಆಯಿತು ಅಥವಾ ಸಾರ್ವಜನಿಕರಿಗೆ ಬಂದವರಿಗೆ ತುಂಬ ಒಂದು ವಾತಾವರಣ ಕಲುಷಿತ ಆಗಿದೆ. ಇದು ಅಲ್ಲದೆ ಸಾರ್ವಜನಿಕ ಬಂಧುಗಳು ಈ ಒಂದು ಸರ್ಕಾರಿ ಕಚೇರಿಯ ಆವರಣದೊಳಗೆ ಇಂಥ ದನಗಳನ್ನು ಬೀದಿಗೆ ಬಿಟ್ಟು ಈ ದನಗಳನ್ನು ಏನಾದರೆ ಮೇಯಿಸುವಂಥದ್ದಾಗಲಿ ಅಥವಾ ಏನಾದರೆ ಈ ದನಗಳನ್ನು ಬಿಡುವಂಥದ್ದು ಇನ್ನು ಮುಂದಾದರೂ ಏನಾದರೆ ಇಂಥ ಒಂದು ಘಟನೆ ಒಂದು ಸಂಭವಿಸಿದ ಮೇಲೂ ಕೂಡ ಬಿಡಬಾರ್ದು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ನಾನು ಸಾಬಾಣ ಬೀಳ್ತಾಡಿದೆ ಕೃಷಿ ಇಲಾಖೆ ಒಂದು ಪೆತ್ತ ಬೊಡಿತ್ತು ತೂನಗ ಒತ್ತು ತೂನಗ ಅವು ಮೋರಿ ಏತ ವರ್ಷಾನೆ ಮೋರಿ ಅದಪ್ಪು ಆ ಮೋರಿ ದರಿದು ಪೆತ್ತ ಉಲಾಯ್ಬೋದು ಸುಮಾರು ಪಡ್ತಾ ಕಾಣೆ ಪೂರ್ಣ ಪೆತ್ತ ಐತೆ ಎತ್ತಿನತೆ ಬೆಲ್ಟ್ ಒಂದಿತ್ತ ಮತ್ತು ತೂನಗ ಕೆಲವು ಸ್ಲ್ಯಾಬ್ ಬಿತ್ತು ಪ್ಲೈವುಡ್ ಬಾರ್ದು ಆಯ್ತು ಮಣ್ಣು ಬಾರ್ದು ಒಟ್ಟಾರೆ ನರಮಲ್ಲಿ ಬೂರ್ಲಿಕ್ಕೆ ಮಂತ ಸ್ಥಿತಿ ಒಂದು ಗೊತ್ತಾಂಡೆ ಎಲ್ಲ ಇನ್ನು ಪೆತ್ತ ಬೂರ್ನು ಬಾಯಿ ಬಾರ್ದು ನಮ್ಮ ಕಣ್ಣು ಜನ ನಮ್ಮಲ್ಲ ಬೂರ್ನ ಪರಿಸ್ಥಿತಿವು ಬಟ್ ತೂನ ಗೊತ್ತಾವು ಅದಕ್ಕೆ ಆಫೀಸರ್ ಪಾತೇರಿ ಆಫೀಸರ್ ಪಂಡೇರಿ ಮನೆ ಲೆಟರ್ ಕೊಡ್ತಾ ಹೆಂಗಲ್ಲಿ ಅಂದು ತದ ಯೋಚನೆ ಅಂತ ಜಾಯ್ಕೆ ತುಲೆ ಅವು ಪೆತ್ತ ಏರನ್ನು ಗೊತ್ತುಜಿ ರೋಡ್ ಸೈಡ್ ಪೂರ್ಣ ಚೂರು ಜಾಗ್ರತೆ ಅನ್ಪ್ಲಿ ಎಲ್ಲ ನೀವು ಕಣಿಕ್ ಬೋನು ಎಲ್ಲ ಗಾಡಿ ಮೀನು ತಾಗ ಪಬ್ಲಿಕ್ ಸಮಸ್ಯೆ ಆಪುಂಡು ಪೆತ್ತ ಏರ್ ಸಾಂಗ್ ಹೋಯ್ತು ಇಲ್ಲ ಬಾರ್ದು ಸಾಂಗ್ನ ಇಡ್ಡೆ ಇಲ್ಲ ಜಾಗಿತ್ತು ನಾ ಇರ್ದ ಇದು ಸಾಂಗ್ ಬಂಗಾಂಡ ಈ ರೋಡ್ ಬುಡ್ದು ಇಲ್ಲ ಕಾರ ಬೈಕ್ ಹಾಕೊಂಡು ಓಪನ್ ಹಿಡ್ದು ಅದು ಬಂಗೋಡ್ದೆ ಸಾಂಗ್ ಕೊಡು ಹೆಂಗುದು ಹೆಂಗ್ಲಿ ಏಪಲ್ಲ ಧರ್ಮ ಉಪ್ಪನಾಗ್ಲಿ ರಕ್ಷಣೆ ಬಂದು ಉಪ್ಪನಾಗ್ಲಿ ಆನ ಈ ರೀತಿ ಮನ್ಪನಾಗ ಇತ್ತಿನ ಬಾಯಿ ಬರ್ದ ಪೇಷನ್ ರೋಡ್ ಬುಡ್ದು ಎಲ್ಲ ಬೈಕ್ ಹಾಕೊಂಡು ಗಾಡಿ ಮೀನು ಹಾಕೊಂಡು ಧರ್ಮದ ನಿಂಗ್ಲಿ ಅದು ಬಂಗೋದೇ ಸಾಂಗ್ ಕೊಡು ಅದು ಗದಿಗಡಿ ಸಾಂಕರ ಬಂದು ತಪ್ಪದ ನಿಗಿಲ್ಲ ಇತ್ತೆ ತೂಯಿನಟ ಇಜ್ಜಿನ ಅವೆಲ್ಲ ಸೈಪ್ ದಮ್ಮಗಟ್ಟದು. ಇದು ಕೇವಲ ಇಲ್ಲಿಯ ಒಂದು ಕೃಷಿ ಇಲಾಖೆಯ ಮುಂಭಾಗದ ಮೋರಿಯ ದೃಶ್ಯ ಅಲ್ಲ, ಬದಲಾಗಿ ಬೆಳ್ತಂಗಡಿಯ ಹಲವೆಡೆ ಇಂತಹದೊಂದು ಪ್ರಾಬ್ಲಮ್ಗಳಿದ್ದಾವೆ. ಅದನ್ನು ಸಾಲ್ವ್ ಮಾಡಬೇಕಾದಂತಹ ಜವಾಬ್ದಾರಿ ಸಂಬಂಧಪಟ್ಟವರು ಕೂಡಲೇ ಅದನ್ನು ಮಾಡಬೇಕು. ಇಲ್ಲವಾದಲ್ಲಿ ಜಾನುವಾರುಗಳಿರ್ಬೋದು, ಮನುಷ್ಯರು ಕೂಡ ಇದರಲ್ಲಿ ಬಿದ್ದು ಸತ್ರೂ ಕೂಡ ಯಾರಿಗೂ ಕೂಡ ಗೊತ್ತಾಗಲಿಕ್ಕಿಲ್ಲ. ಅದಕ್ಕೆ ಉದಾಹರಣೆ ಎಂಬಂತೆ ಮೊನ್ನೆಯ ಘಟನೆ ನಡೆದಿದೆ. ಆದ್ದರಿಂದ ಕೂಡಲೇ ಇದನ್ನು ಸರಿಪಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಜನಪ್ರತಿನಿಧಿಗಳಿಗೆ, ಅಧಿಕಾರಿ ವರ್ಗಕ್ಕೆ, ಎಲ್ಲರಿಗೂ ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕೆಂತಂದರೆ ಇನ್ನಷ್ಟು ಜಾನುವಾರುಗಳು, ಜನರು ಸಾಯಬಾರ್ದು ಅಥವಾ ಗಾಯಗೊಳ್ಳಬಾರ್ದು ಅಥವಾ ಈ ಮೋರಿಯಲ್ಲಿ ಒದ್ದಾಡಿ ಮೋರಿಗೆ ಬಿದ್ದು ಒದ್ದಾಡಿ ಸಿಕ್ಕಿ ಹಾಕಿಕೊಳ್ಳಬಾರ್ದು ಅನ್ನುವಂತಹ ಆಶಯದೊಂದಿಗೆ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ಇದು ಸುದ್ದಿ ಆಶಯ ಅಷ್ಟೇ. ಈ ಮೋರಿಯನ್ನು ಆದಷ್ಟು ಬೇಗ ರಿಪೇರಿಯುಗೊಳಿಸಬೇಕು. ಅದರ ಜೊತೆಗೆ ಅದಕ್ಕೆ ಮೇಲ್ಭಾಗಕ್ಕೆ ಸೂಕ್ತವಾದಂಥ ಮುಚ್ಚಿಗೆಯನ್ನು ಹಾಕುವಂಥದ್ದಿದೆ, ಅದು ಹಾಕಲೇಬೇಕು. ಯಾಕೆಂತಂದರೆ ಬಹಳ ಕೆಟ್ಟದಾದಂಥ ವಾಸನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಜಾನುವಾರುಗಳು ಮುಂತಾದವುಗಳು ಇಲ್ಲಿ ಬಿದ್ದು ಅವುಗಳ ರಕ್ಷಣೆಗೆ ಒಂದಷ್ಟು ಖರ್ಚು, ಆ ಎಲ್ಲ ಖರ್ಚನ್ನು ಒಟ್ಟುಗೂಡಿಸಿದರೆ ಈ ಮೋರಿಯನ್ನು ಸರಿಪಡಿಸ್ಬೋದು. ಆದ್ದರಿಂದ ಯಾರದ್ದೋ ಬಿದ್ದಂತಹ ಜನರದ್ದು, ಬಿದ್ದಂತಹ ಜಾನುವಾರುಗಳ ರಕ್ಷಣಾ ವೆಚ್ಚವನ್ನಾದರೂ ಬಳಸಿಕೊಂಡು ಇದನ್ನು ಸರಿಪಡಿಸಿ ಅನ್ನುವಂತಹ ಒಂದು ಮನವಿಯನ್ನು ನಿಮಗೆ ಮಾಡ್ತಾ ಇದ್ದೇವೆ. ದಿವಾಕರ್ ಬಳ್ಳಮಂಜ ಮತ್ತು ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್,
ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ. ಮಹಿಳೆಯರಿಂದಲೇ ಚಾಲನಾ ತರಬೇತಿ. ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966 8792894116 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.